ಆಷಾಢ ಮಾಸದಲ್ಲಿ ಬರುವ ಆಟಿ ಅಮಾವಾಸ್ಯೆ ಕರಾವಳಿಗರಿಗೆ ಅತಿ ದೊಡ್ಡ ವಿಶೇಷ. ಅಂದು ಸಮುದ್ರ ಸ್ನಾನ ಮಾಡಿ ಇಷ್ಟ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ವಾಡಿಕೆ. ಪ್ಯಾನ್ ಇಂಡಿಯಾ ನಟ ನಿರ್ದೇಶಕರಾದ ರಿಷಬ್ ಶೆಟ್ಟಿ ದಂಪತಿ ಈ ಪ್ರಯುಕ್ತ ಕೋಟೇಶ್ವರದ ಕೋಟಿಲಿಂಗೇಶ್ವರನ ದರ್ಶನವನ್ನ ಪಡೆದು ತಮ್ಮ ಮುಂದಿನ ಚಿತ್ರದ ಯಶಸ್ಸಿಗಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ದೇವಸ್ಥಾನದ ವತಿಯಿಂದ ಕಚೇರಿ ನಿರ್ವಾಹಕರಾದ ಅನುರಾಧ ಅವರು ಪ್ರಸಾದವನ್ನ ನೀಡಿ ಶುಭ ಹಾರೈಸಿದ್ರು. ದೇವಳದ ನೌಕರರಾದ ವೆಂಕಟೇಶ್ ಶೇಟ್, ದೇವಸ್ಥಾನದ ಸಿಬ್ಬಂದಿಗಳಾದ ಮಧುಕರ್ ಮತ್ತು ಜಗದೀಶ್ ಈ ವೇಳೆ ಉಪಸ್ಥಿತರಿದ್ದರು.